ಮುನ್ನೂರು ಗ್ರಾಮದ 7ನೇ ವಾರ್ಡಿನ ಸಂತೋಷ್ ನಗರದಲ್ಲಿ ಒಂದು ಶಂಕುಸ್ಥಾಪನೆ ನೆರವೇರಿಸಲಿಕ್ಕೆ ನಾವೆಲ್ಲ ನಮ್ಮ ಪಂಚಾಯತ್ ಮೆಂಬರು ಹಾಗೂ ನಮ್ಮ ಈ ಊರಿನ ಹಿರಿಯರು ಸರ್ವಧರ್ಮೀಯರು ಇಲ್ಲಿ ಸೇರಿದ್ದಾರೆ. ಹಾಗೂ ನಮ್ಮ ಉಳ್ಳಾಲ ಬ್ಲಾಕಿನ ಅಧ್ಯಕ್ಷರಾದಂಥ ಸಂತೋಷ್ ಕುಮಾರ್ ಶೆಟ್ಟಿಯವರು ಹಾಗೂ ನಮ್ಮ ಮಸೀದಿಯ ಮಾಜಿ ಅಧ್ಯಕ್ಷರಾದಂಥ ಅಬ್ದುಲ್ ರಜಾಕರ್ ಅವರು ಹಾಗೂ ಮಾಜಿ ಸಂತೋಷ್ ನಗರದ ಈಗ ಅಧ್ಯಕ್ಷರಾಗಿದ್ದಂಥ ಮೊಹಮ್ಮದ್ ಅಕ್ ಅವರು ಹಾಗೂ ಪಂಚಾಯತ್ ಸದಸ್ಯರು ವಿಲ್ಫ್ರೆಡ್ ಹಾಗೂ ಪಂಚಾಯತ್ ಸದಸ್ಯರಾದ ಹಸನಬ್ಬ ಹಾಗೂ ಮಾಜಿ ಪಂಚಾಯತ್ನ ಉಪಾಧ್ಯಕ್ಷರಂಥ ಐರಿನ್ ಅವರು ಹಾಗೂ ನಮ್ಮ ಹಿರಿಯ ಸಾಧಾರಣ 30-35 ವರ್ಷದಿಂದ ಇದ್ದ ಪಂಚಾಯತ್ನಲ್ಲಿ ದಿವಂಗತ ಗಣಪ ಕೊಟ್ಟಾರಿ ಅವರ ಒಟ್ಟಿಗೆ ಕೆಲಸ ಮಾಡಿ ಇಲ್ಲಿ ಮುನ್ನೂರಿನ ಈ ಸಂತೋಷ್ ನಗರದಲ್ಲಿ ಬೇಕಾದಷ್ಟು ಕೆಲಸ ಮಾಡಿದಂಥ ನಮ್ಮ ಶೇಖರ್ ಪೂಜಾರಿ ಅವರು ನಮ್ಮೊಟ್ಟಿಗಿದ್ದಾರೆ, ಹಿರಿಯವರು ಇದ್ದಾರೆ. ಹಾಗೂ ನಮ್ಮ ಮುನ್ನೂರು ಗ್ರಾಮ ಸಮಿತಿ ಅಧ್ಯಕ್ಷರಾದಂಥ ನವೀನ್ ಡಿಸೋದ್ ಅವರು ಹಾಗೂ ನಮ್ಮ ಇಂಟಾಕಿನ ಸಿದ್ದಿಕ್ ಹಸನ್ ಅವರು ಹಾಗೂ ನಮ್ಮ ಮೀಡಿಯಾದ ಪ್ರಧಾನ ಕಾರ್ಯದರ್ಶಿ ಅಂತ ರಾಬಿನ್ ಅವರಿದ್ದಾರೆ. ಹಾಗೂ ನಮ್ಮ ಹಿರಿಯರಂಥ ಎಲ್ಲರನ್ನು ಸ್ವಾಗತಿಸುತ್ತಾ ನಮ್ಮ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನಮ್ಮ ಮಾರ್ಗದರ್ಶಿಯಾದಂಥ ಅಬ್ದುಲ್ ರೆಹಮಾನ್ ಅವರು ಕೂಡ ಇದ್ದಾರೆ. ಅವರನ್ನೆಲ್ಲ ಗ್ರಾಮ ಸಮಿತಿಯ ಪರವಾಗಿ ರಾಮ ಅವರು ಕೂಡ ಇದ್ದಾರೆ. ನಮ್ಮ ಸಕ್ರಿಯ ಕಾರ್ಯಕರ್ತರು ಬ್ಲಾಕಿನ ಕೋಶಾಧಿಕಾರಿಯಾದಂಥ ಪುರುಷೋತ್ತಮ ಅಂಚನ್ ಅವರು ಕೂಡ ಇದ್ದಾರೆ. ಅವರನ್ನು ಮನ್ಸೂರ್ ನಮ್ಮ 7ನೇ ವಾರ್ಡ್ನ ಅಧ್ಯಕ್ಷರಾದಂಥ ಮನ್ಸೂರ್ ಇದ್ದಾರೆ. ವಿಶ್ವನಾಥ್ ಪೂಜಾರಿ ಅವರು ಇದ್ದಾರೆ. ಹಾಗೂ ನಮ್ಮ ಈ ಕಾಮಗಾರಿಯನ್ನು ನಮ್ಮ MLA ನಮ್ಮ ಮಾಜಿ ಸಚಿವರು ಹಾಗೂ MLA ಅವರು ಅವರ ಒಂದು ಅನುದಾನದಿಂದ ನಾವಂದರೆ ಈ ಕೆಲಸವನ್ನು ಸಾಧಾರಣ ಒಂದು 10-15 ವರ್ಷದಿಂದ ಅವರನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆದರೆ ತಾಂತ್ರಿಕ ದೋಷದಿಂದ ನಮಗೆ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ. ಅಂತೂ ನಮ್ಮ ಈ ಕೆಲಸ ಮಾಡಲಿಕ್ಕೆ ನಮ್ಮ ಪಂಚಾಯತ್ ಸದಸ್ಯರಾದ ಹಸನಬ್ಬ ಅವರು ಹಾಗೂ ವಿಲ್ಫರ್ಡ್ ಅವರು, ಭಾಸ್ಕರ್ ಅವರು ಮತ್ತು ಹಾಗೂ ಪುಷ್ಪ ಅಂಚನ್ ಅವರು ಬಹಳ ಒತ್ತಾಯದಿಂದ ಇದನ್ನು ಈ ಸತಿ ಇದನ್ನು ಯಾವುದಾದ್ರೂ ಒಂದು ಕೆಲಸ ಮಾಡಲೇಬೇಕು, ಯಾಕಂದರೆ ನಾವು 10-15 ವರ್ಷದಿಂದ ಭರವಸೆ ಕೊಡ್ತಾ ಇದ್ದೇವೆ. ಆಗ ಅವರೊಂದು ಮಾತು ಹೇಳಿದರು, MLA ಹೇಳಿದ್ರು, ನಾನು ಈ ಮುನ್ನೂರು ಗ್ರಾಮದಲ್ಲಿ ಮಾಡಿದಂಥ ಕೆಲಸ ನಿಮಗೆಲ್ಲ ಗೊತ್ತುಂಟು, ಇಲ್ಲಿ ಕೆಲವೊಂದು ತಾಂತ್ರಿಕ ದೋಷದಿಂದ ಮಾತ್ರ ಇಷ್ಟರ ತನಕ ಅದು ತಡವಾಯಿತು. ಯಾಕಂದರೆ ನಮ್ಮ MLA ಅವರು ಇಡೀ ಮುನ್ನೂರು ಗ್ರಾಮದಲ್ಲಿ ಏನೆಲ್ಲ ಕೆಲಸ ಮಾಡಿದ್ರಂತ ತಮಗೆಲ್ಲರಿಗೂ ಗೊತ್ತುಂಟು. ಸಾಧಾರಣ ಸಂತೋಷ್ ನಗರದ 7ನೇ ವಾರ್ಡ್ನ ಎಲ್ಲ ರಸ್ತೆಯು ಕಾಂಕ್ರೀಟೀಕರಣ ಆಗಿದೆ, ಈ ಕಡೆ ಡಾಂಬರೀಕರಣ ಆಗಲಿಕ್ಕೆ ಬಾಕಿ ಇದೆ. ಹಾಗೂ 6ನೇ ವಾರ್ಡ್ನಲ್ಲಿ ಕೆಲವು ಕಡೆಯಲ್ಲಿ ಕೂಡ ಕಾಮಗಾರಿಗೆ ಆಗಿದ್ದಾರೆ. ನಮ್ಮಲ್ಲಿ ನಮ್ಮ ಮಾಜಿ ಸಚಿವರು ಹಾಗೂ MLA ಅವರು ಒಂದು ನಮಗೆ ಪಂಚಾಯತ್ ಸದಸ್ಯರಿಗೆ ಕಾರ್ಯಕರ್ತರಿಗೆ ಹೇಳಿದ್ದಾರೆ, ಅಂದರೆ ಬ್ಲಾಕಿನಲ್ಲಿ ಕೂಡ ಹೇಳಿದ್ದಾರೆ, ನೋಡಿ ಮುನ್ನೂರು ಗ್ರಾಮದಲ್ಲಿ ಯಾವ ಎಲ್ಲ ಕೆಲಸ ಬಾಕಿ ಉಂಟು, ಯಾವ ಏರಿಯಾದಲ್ಲಿ ಕೆಲಸ ಉಂಟು, ಯಾವ ಜಾತಿ ಧರ್ಮ ಇಲ್ಲದೆ ನೀವು ನನಗೆ ಹೆಸರು ಕೊಡಿ. ಹಾಗೆ ನಾವೆಲ್ಲ ಮುನ್ನೂರು ಗ್ರಾಮದಲ್ಲಿ ಎಲ್ಲ ಹೆಸರನ್ನು ಕೊಟ್ಟಿದ್ದೇವೆ. ಉದಾಹರಣೆಗೆ 6ನೇ ವಾರ್ಡ್ನಲ್ಲಿ ನಾವು ಕೂಡ ಕೆಲಸ ಮಾಡಿದ್ದೇವೆ. ಹಾಗೂ 5ನೇ ವಾರ್ಡ್ನಲ್ಲಿ ನಮ್ಮ ಮದನ್ ನಗರದಲ್ಲಿ ಕೂಡ ಕೆಲಸ ಮಾಡಿದ್ದೇವೆ. 4ನೇ ವಾರ್ಡ್ನಲ್ಲಿ ತೇವೂರು ರಸ್ತೆಯಲ್ಲೂ ಕೂಡ ಮಾಡಿದ್ದೇನೆ. ಈಗಾಗಲೇ ಸುಭಾಷ್ ನಗರದಲ್ಲಿ ಬಾಕಿ ಇದ್ದ ಕಾಂಕ್ರೀಟೀಕರಣ ಕೂಡ ಆಗ್ತಾ ಉಂಟು. ಹಾಗೆ 2ನೇ ವಾರ್ಡ್ನಲ್ಲಿ ಪಂಜಂದ ರಸ್ತೆಯಲ್ಲಿ ಕೂಡ ಡಾಂಬರೀಕರಣ ಮಾಡೋ ಪ್ರಸ್ತಾಪನೆ ಅಲ್ಲಿ ಕೊಟ್ಟಿದೆ, ಅದನ್ನು ಕೂಡ ಮಾಡಿದೆ. ಹಾಗೂ ಕೃಷ್ಣಕೋಡಿಯಲ್ಲೂ ಕೂಡ ಡಾಂಬರೀಕರಣ ನಮ್ಮ MLA ಅವರಿಂದ ಆಗಿದೆ. ಆದ ಕಾರಣ ಅವರು ನಮ್ಮ ಹತ್ರ ಹೇಳಿದ್ದಾರೆ, ಇನ್ಯಾವ ಎಲ್ಲ ಕೆಲಸ ಬಾಕಿ ಉಂಟು ಅದನ್ನೆಲ್ಲ ಒಂದು ಪಟ್ಟಿ ಮಾಡಿಕೊಡಿ, ಈ ವರ್ಷದ ಇದರಲ್ಲಿ ಅನುದಾನದಲ್ಲಿ ಎಲ್ಲ ಕೆಲಸವನ್ನು ಮಾಡಿಕೊಡ್ತೇನೆ. ಹಾಗೂ ಚಿಕ್ಕ ಪುಟ್ಟ ಕೆಲಸವನ್ನು ಪಂಚಾಯತ್ ವತಿಯಿಂದ ನೀವು ಮಾಡಿಸ ಬನ್ನಿ ಅಂತ ನಮಗೆ ಸಲಹೆ ಸೂಚನೆ ಬ್ಲಾಕಿನಲ್ಲಿ ಕೊಟ್ಟಿದ್ದಾರೆ. ನಮ್ಮ ಬ್ಲಾಕಿನ ಅಧ್ಯಕ್ಷರು ಕೂಡ ನಮಗೆ ಒಂದು ಆದೇಶ ಮಾಡಿದ್ದಾರೆ, ಯಾವ ಒಂದು ಜಾತಿ ಧರ್ಮ ಇಲ್ಲದೆ ನೀವು ಕೆಲಸ ಮಾಡಿ, ಯಾಕಂದರೆ ನಮ್ಮ ಪಕ್ಷ ಒಂದು ಸರ್ವಧರ್ಮದ ಪಕ್ಷ, ಯಾವ ನಮಗೆ ಭೇದ ಭಾವ ಇಲ್ಲ. ಯಾರೇ ಆಗಲಿ, ಯಾವ ಕಾರ್ಯಕರ್ತರಾಗಲಿ, ಯಾವ ಪಕ್ಷದವರಾಗಲಿ ಅವರೊಡನೆ ಎದ್ದು ಕೆಲಸ ಮಾಡಬೇಕು, ಸೌಹಾರ್ದ ರೀತಿಯಲ್ಲಿ ವರ್ತಿಸಬೇಕು ಅಂತ ನಮಗೆ ಒಂದು ಮನವಿ ಮಾಡಿದ್ದಾರೆ. ಅದ ಕಾರಣ ನಾವು ಇಲ್ಲಿನ ಸದಸ್ಯರು, ಇಲ್ಲಿಯ ನಮ್ಮ 7ನೇ ವಾರ್ಡಿನ ಈ ಸಂತೋಷ್ ನಗರ ಒಂದು ಸಾಧಾರಣ ಏರಿಯಾ ಅಂದರೆ ನಾನು ಈ ಪಂಚಾಯತ್ ಸದಸ್ಯರಾಗಿ 20-25 ವರ್ಷ ಆದರೆ ಇಲ್ಲಿ ಸರ್ವಧರ್ಮವರು ಒಂದು ಒಟ್ಟಾಗಿ ಯಾವ ಜಾತಿ ಭೇದ ಇಲ್ಲದೆ ನಾವು ಇಲ್ಲಿ ಈಗಾಗಲೇ ನಾವು ಇಲ್ಲಿ ನಡೆದುಕೊಂಡು ಬಂದಿದ್ದೇವೆ, ಯಾವ ಜಾತಿ ಪಕ್ಷ ಇಲ್ಲದೆ. ಆದ ಕಾರಣ
ನಮ್ಮ ಇದಕ್ಕೆ ಕಾರಣ ಮುಖ್ಯವಾಗಿ ಅವರ ಹತ್ರ ನಾವು MLA ಹತ್ರ ಹೋಗುವಾಗ ಈ ವರ್ಷದ ಇದರಲ್ಲಿ ಆಗುವುದಿಲ್ಲ, ಸ್ವಲ್ಪ ಸರ್ಕಾರದ ಹಣಕಾಸಿನ ಕೊರತೆಯಿಂದಾಗಿ ಹಣ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಾಗ ಹಸನಬ್ ಅವರು ಮತ್ತು ವಿಲ್ಫರ್ಡ್ ಅವರು ಕೂಡ ಅವರ ಮನೆಯಲ್ಲಿ ಕೂತ್ಕೊಂಡು ಸರ್ ಇದನ್ನು ಒಂದು ಕಾಮಗಾರಿಗೆ ಮುಂದುವರಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ, ಹಾಗೂ ಬ್ಲಾಕಿನಲ್ಲಿ ಕೂಡ ನಾವು ಸಂತೋಷ್ ಕುಮಾರ್ ಶೆಟ್ಟರ್ ಹತ್ರ ನಮಗೆ ಇಲ್ಲಿ ಒಂದು ಕೆಲಸ ಇಡಲೇಬೇಕು, ಇಲ್ಲದ್ರೆ ನಮ್ಮ ಜನರ ಹತ್ರ ನಮಗೆ ಮಾತಾಡಲಿಕ್ಕೆ ಆಗುದಿಲ್ಲ ಅಂತ ಅವರು ಕೂಡ ನಾವು ಒತ್ತಾಯ ಮಾಡಿದ್ದೇನೆ. ಅವರ ಒತ್ತಾಯದಿಂದ ಕೂಡ ಈಗಾಗಲೇ ನಮ್ಮ ಕಾಂಟ್ರಾಕ್ಟರ್ ಅವರು ಮಸೂದ್ ಅವರು ಇದನ್ನು ಮುಂದುವರಿದ ಕಾಮಗಾರಿಕೆ ಅಂತ ಹಾಗೂ ಹೆಚ್ಚು ಹಣ ಅಂತ ಅವರು ಮುಂದೆ ಬಂದು ಈ ಕೆಲಸವನ್ನು ಮಾಡ್ತಾರೆ. ಸರ್ವರು ಈ ಕೆಲಸಕ್ಕೆ ಸಹಕರಿಸಬೇಕಾಗಿ ವಿನಂತಿಸುತ್ತಾ ಇಲ್ಲಿ ಬಂದ ಎಲ್ಲ ಸದಸ್ಯರನ್ನು ಎಲ್ಲ ನಾಯಕರನ್ನು ನಮ್ಮ ಗ್ರಾಮ ಸಮಿತಿಯ ಪರವಾಗಿ 7ನೇ ವಾರ್ಡ್ನ ಸದಸ್ಯರ ಪರವಾಗಿ ಸ್ವಾಗತ ಮಾಡುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಅಧ್ಯಕ್ಷರು ನಡೆಸಿಕೊಳ್ಳಬೇಕಾಗಿ ವಿನಂತಿಸಿದ್ದೇನೆ. ಹಾಗೂ ನಮ್ಮ ಹಿರಿಯ ಕಾರ್ಯಕರ್ತರು ಸಾಧಾರಣ ಈಗಾಗಲೇ ನಾನು ಹೇಳಿದ್ದೇನೆ, ಗಣಪ ಕೊಟ್ಟಾರೆ ಅವರದ್ದು ಒಟ್ಟಿಗೆ ಅಂತ ನಮ್ಮ ಹಿರಿಯ ಕಾರ್ಯಕರ್ತ ಇರುವುದಂದರೆ ನಮ್ಮ ಶೇಖರ್ ಪೂಜಾರಿ ಅವರು, ಅವರ ದಿವ್ಯ ಹಸ್ತದಿಂದ ಹಾಗೂ ನಮ್ಮ ಹಿರಿಯರಾದಂಥ ಅಬ್ದುಲ್ ರಜಾಕರ್ ನಮಗೆ ಈಗಾಗಲೇ ಸಾಧಾರಣ ಅವರು ನಮಗೆ ಮಾರ್ಗದರ್ಶನ ಕೊಡುವಾಗ ಯಾವ ಧರ್ಮ ಇಲ್ಲದೆ ಹೀಗೆ ಮಾಡಲೇಬೇಕು ನೇರ ನುಡಿಯಲ್ಲಿ ನಮಗೆ ನೋವಾಗುವ ರೀತಿಯಲ್ಲಿ ಮಾತಾಡ್ತಾರೆ, ಆಮೇಲೆ ಕಡಿದು ಮಾತಾಡ್ತಾರೆ. ನಾನು ಈ ಊರಿನ ಪ್ರದೇಶಕ್ಕೋಸ್ಕರ ನಾನು ಮಾತಾಡೋದಂತ ಅಬ್ದುಲ್ ರಜಾಕ್ ಅವರು ನಮಗೆ ಸಲಹೆ ಕೊಡ್ತಾರೆ. ಅವರು ಕೂಡ ಈ ಶಂಕುಸ್ಥಾಪನೆ ನೆರವೇರಿಸಿಕೊಡಬೇಕಾಗಿ ತಮ್ಮೆಲ್ಲರ ಪರವಾಗಿ ವಿನಂತಿಸುತ್ತಾ ಈ ಶಂಕುಸ್ಥಾಪನೆಯನ್ನು ಶೇಖರ್ ಪೂಜಾರಿ ಅವರು ನೆರವೇರಿಸಬೇಕು ಅಂತ ಗ್ರಾಮ ಸಮಿತಿ ಹಾಗೂ ಉಳ್ಳಾಲ ಬ್ಲಾಕಿನ ಎಲ್ಲ ನಾಯಕರ ಮುಖಾಂತರ ನಾನು ವಿನಂತಿ ಮಾಡ್ತೇನೆ. ನಾವು 300 ಗ್ರಾಮ ಪಂಚಾಯತ್ನ 7ನೇ ವಾರ್ಡ್ ಸಂತೋಷ್ ನಗರ್ ಈ ಕ್ಷೇತ್ರದಲ್ಲಿ ನಮ್ಮ UT ಖಾದರ್ ಅವರ ಒಂದು ಅನುದಾನದಿಂದ ಎಲ್ಲ ನಮ್ಮ ಈ ಪಂಚಾಯತ್ ಸದಸ್ಯರ ಒತ್ತಾಯದ ಮೇರೆಗೆ ಮತ್ತು ಈ ಊರಿನ ಎಲ್ಲರ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಈ ಕೆಲಸವನ್ನು ಮತ್ತು ಇಲ್ಲಿ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಎಲ್ಲ ಹಿರಿಯವರು ಪಂಚಾಯತ್ ಸದಸ್ಯರು ಹಾಗೆಲ್ಲ ನಮ್ಮ ಮುಖಂಡರುಗಳು ಎಲ್ಲ ಸೇರಿದ್ದಾರೆ. ಈ ಕಾರ್ಯಕ್ರಮ ಇದನ್ನು ಮುಗಿಸಬೇಕಾದ್ರೆ 25 ವರ್ಷ ಆದರೂ ಬೇಕು ಇದಕ್ಕೆ. ಇಡೀ ಕಾಮಗಾರಿ ಇದೊಂದು ಅಗತ್ಯದ ಕಾಮಗಾರಿ. ನಮ್ಮ ಮುಚ್ಚುವ ಇಲ್ಲಿ ಆಚೆ ಕಡೆ ಈಚೆ ಕಡೆ ಸಾಧಾರಣ 300 ಗ್ರಾಮದ ಮೇಲೆ ಮನೆ ಇದೆ ಇಲ್ಲಿ. ಈ ಕೆಲಸವನ್ನು ಅಚ್ಚುಕಟ್ಟಾಗಿ ನಮ್ಮ ಮಸೂದ್ರವರು ನಮ್ಮ ಗುತ್ತಿಗೆದ ಕೆಲಸವನ್ನು ಮಾಡ್ತಾಯಿದ್ರು. ಉತ್ತಮ ರೀತಿ ಕೆಲಸವನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಈ ಕಾಮಗಾರಿ ನಮ್ಮ UT ಖಾದರರ ಈ ಕ್ಷೇತ್ರ ಈ 300 ಗ್ರಾಮ ಪ್ರತಿಯೊಂದು ಅವರು ಈ ನಮ್ಮ ಪಂಚಾಯತ್ 4 ಜನ ಪಂಚಾಯತ್ ಸದಸ್ಯರಿದ್ದಾರೆ. ಇಲ್ಲಿ ಭಾಸ್ಕರಣ್ಣನವರು, ಸಿದ್ದಿಕ್ ಹಸನಪ್ಪನವರು, ವಿಲ್ಫರ್ಡ್ ಅವರು ಮತ್ತು ಪುಷ್ಪಕ್ಕನವರು ಇವರೇ ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಶಾಸಕರನ್ನು ಭೇಟಿಯ ಸಂದರ್ಭದಲ್ಲಿ ಅವರು ಪ್ರತಿಯೊಂದು ಇದರಲ್ಲಿ ಅವರ ಭಾರಿ ಕಾಳಜಿಯನ್ನು ವಹಿಸಿಕೊಂಡು ಈ 300 ಗ್ರಾಮದ ಅಭಿವೃದ್ಧಿಗೆ ದೊಡ್ಡ ರೀತಿಯ ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂದಕ್ಕೂ ಅವರಿಗೆ ನೀವು ಎಲ್ಲ ನಮ್ಮ ಈ ಸಾರ್ವಜನಿಕ ಬಂಧುಗಳು ಈ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅವರಿಗೆ ಸಹಕಾರವನ್ನು ನೀವು ಎಲ್ಲ ಸಾರ್ವಜನಿಕ ಬಂಧುಗಳು ಕೊಡಬೇಕು. ಹಾಗೆ ನಮ್ಮ ಈ ಕ್ಷೇತ್ರದ ಶಾಸಕರು UT ಖಾದರ್ ಇದ್ದಾರೆ. ಅವರೊಂದು ಇಡೀ
224 ಒಂದು ಇದರಲ್ಲಿ ಶಾಸಕರಲ್ಲಿ ಒಂದು ಅಭಿವೃದ್ಧಿ ಮಾಡುವುದರ ನಂಬರ್ ಒಂದು ಒಬ್ಬ ಶಾಸಕರಾಗಿ ಇಡೀ ಕರ್ನಾಟಕದಲ್ಲೇ ಒಂದು ಹೆಸರುವಾದ ನಮ್ಮ ಶಾಸಕರು ಆದ ಕಾರಣ ಅವರ ಕೈಯನ್ನು ನೀವು ಬಲಪಡಿಸುವ ಕೆಲಸವನ್ನು ಮಾಡಬೇಕು. ಹಾಗಾದಾಗ ನಮ್ಮ ಈ 300 ಗ್ರಾಮ ಒಂದು ಉತ್ತಮ ರೀತಿಯ ಒಂದು ಮಾದರಿ ಗ್ರಾಮವಾಗಿ ಅಭಿವೃದ್ಧಿಯಲ್ಲಿ ಆಗಿ ಸಾಧ್ಯ ಇದೆ. ಎಲ್ಲ ನಿಮ್ಮ ಒಂದು ಸಾರ್ವಜನಿಕರ ನಿಮ್ಮ ಎಲ್ಲರ ಸಹಕಾರ ಕೊಟ್ಟು ಈ ಒಂದು 4 ಸದಸ್ಯರಿಗೂ ನೀವು ಬಲವನ್ನು ಕೊಡುವ ಕೆಲಸವನ್ನು ನೀವು ಮಾಡಬೇಕಂತ ಕೇಳಿಕೊಂಡು ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ಶಂಕುಸ್ಥಾಪನೆಗೆ ನೆರವೇರಿದಂಥ ಸಮಾರಂಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ 300 ಗ್ರಾಮ ಪಂಚಾಯತ್ ಸದಸ್ಯರಾಗಿ ವೇಲನಾಡಿನ ಸದಸ್ಯರಿಗೂ ಹಾಗೂ ಇಲ್ಲಿ ಎಲ್ಲ ಸರ್ವಧರ್ಮದ ಧರ್ಮೀಯರಿಗೂ ಹಾಗೂ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲು ಸಹಕರಿಸಿದಂಥ ನಮ್ಮ ಉಳ್ಳಾಲ ಬ್ಲಾಕ್ನ ಜನಪ್ರಿಯ ಮುಖಂಡರು ದಿನದ 16 ಗಂಟೆ ಸಹ ಪಕ್ಷಕ್ಕಾಗಿ ದುಡಿಯುವಂಥವರು ಉಳ್ಳಾಲ ಬ್ಲಾಕ್ನ ಅಧ್ಯಕ್ಷರಾಗಿದ್ದರೆ ಅದು ಸಂತೋಷ್ ಕುಮಾರ್ ಶೆಟ್ಟಿ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತಾ ಇದ್ದೆ. ಯಾಕೆಂದರೆ ನಾನು ಹತ್ತಿರದಿಂದ ಬಲ್ಲವ, ಆದ ಕಾರಣಕ್ಕೆ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಅದರೊಟ್ಟಿಗೆ ಈ ಗ್ರಾಮ ಅಭಿವೃದ್ಧಿ ಯೋಜನೆಗೆ ಅಭಿವೃದ್ಧಿಯ ಕಡೆ ಖಾದರ್ರವರ ನಡೆ ಅಂತ ಹೇಳುವಂಥ ಒಂದು ಉತ್ತಮ ವಾಕ್ಯವನ್ನು ಇಟ್ಟುಕೊಂಡು ಅವರ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸಾಧಾರಣ 31 ಗ್ರಾಮ ಪಂಚಾಯತ್ 27 ಗ್ರಾಮ ಪಂಚಾಯತ್ನಲ್ಲಿ ಸಹ ಎಲ್ಲ ಅಭಿವೃದ್ಧಿ ಕಾರ್ಯ ಸಾಧಾರಣ 80% ಪೂರೈಸಲಾಗಿದೆ ಅವರ ಅವಧಿಯಲ್ಲಿ. ಇನ್ನು ಕೆಲವು ಸ್ವಲ್ಪ ಬಾಕಿ ಇದ್ದಂಥ ಕೆಲಸವನ್ನು ಅವರು ಮುಂದಿನ 3 ವರ್ಷದೊಳಗಡೆ ಇದನ್ನು ಪೂರೈಸ್ತೇನೆ ಅಂತ ಪರಿಸ್ತಿದ್ದಾರೆ. ಅದರೊಟ್ಟಿಗೆ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಬಹಳ ದೊಡ್ಡ ಒಂದು ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳಿದರೆ, ನಮಗೆ ಅರೆಕಲದಲ್ಲಿ ಡ್ಯಾಮ್ ಕಟ್ಟಿ ಇಡೀ ಮಂಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ನನ್ನ ಜನರಿಗೆ ಕುಡಿಯಲು ನೀರಿಲ್ಲದಾಗಬಾರ್ದಂತ 200 ಚಿಲ್ಲರೆ ಕೋಟಿ 175 ಕೋಟಿ ರೂಪಾಯಿ ಡ್ಯಾಮ್ಗೆ 195 ಕೋಟಿ ರೂಪಾಯಿ ಕಾಮಗಾರಿಗೆ ಅಂತ ನಮ್ಮ ಸಮ್ಮಿಶ್ರ ಸರ್ಕಾರ ಇರುವಾಗ ಅದನ್ನು ವಿಧಾನಸಭೆಯಲ್ಲಿ ಅನುಷ್ಠಾನಗೊಳಿಸಿ ಅದಕ್ಕೆ ಒಪ್ಪಿಗೆ ಪಡೆದುಕೊಂಡಂಥ ಏಕೈಕ ಒಂದು ಶಾಸಕರಂದರೆ ಅದು ನಮ್ಮ UT ಖಾದರ್. ಅವರಿಗೆ ಯಾರೇ ಹೋಗಲಿ ಅವರ ಹತ್ರ ಮಾತಾಡಲಿಕ್ಕೆ ನೀನು ಯಾವ ಪಕ್ಷದವ, ನೀವು ಯಾವ ಧರ್ಮದವ ಅಂತ ಕೇಳದಂಥ ಒಂದು ವ್ಯಕ್ತಿ ಇದ್ದರೆ ಅದು UT ಖಾದರ್ ಅಂತ ಹೇಳಲಿಕ್ಕೆ ನಮಗೆ ಸಂತೋಷ ಬರ್ತದೆ. ಅದು ನಮ್ಮ ಕ್ಷೇತ್ರದ ಶಾಸಕ. ಆದ ಕಾರಣ ಅಂಥ ಶಾಸಕರ ಈ ಕೊಡುಗೆ ಈ ಕ್ಷೇತ್ರಕ್ಕೆ ಬಂದಿದೆ. ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಲಿಕ್ಕಿದೆ. ಅದಕ್ಕೆಲ್ಲರೂ ನಮ್ಮ ಕಾರ್ಯಕರ್ತರು ಸರ್ವ ಸಜ್ಜರಾಗಿ ನಿಂತು ನಮ್ಮ ಪಕ್ಷವನ್ನು 300 ಪಂಚಾಯತಲ್ಲಿ ವಿಜಯ ಪತಾಕೆಯನ್ನು ಏರಿಸಬೇಕಂತ ಹೇಳ್ತಾ ನಿಮ್ಮ ನಿರಿದಂಥ ಎಲ್ಲ ನನ್ನ ಪಕ್ಷದ ಶಾಸಕ ಬಂಧುಗಳಿಗೆ ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಒಟ್ಟು ಸೇರಿ ಎಲ್ಲರಿಗೆ ನಾನು ಒಂದೇ ಮಾತಿನಲ್ಲಿ ಅಭಿನಂದನೆ ಸಲ್ಲಿಸಲು ಇಚ್ಛೆ. ಜೈ ಹಿಂದ್, ಜೈ ಕಾಂಗ್ರೆಸ್. UT ಖಾದರ್ಗೆ ಜಯ.